ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಆ್ಯಂಡ್ ಪ್ರತಿ ಎಪಿಸೋಡ್ನಲ್ಲೂ ಕೂಡ ಡಿಫ್ರೆಂಟ್ ಕಾಂಟೆಕ್ಟ್ಸ್ಗೆ ನಾವು ಜಾಸ್ತಿ ಕಿರಿಕಿರಿ ಮಾಡ್ತೇವೆ. ಆ್ಯಂಡ್ ನಮ್ಮ ಈ ಒಂದು ನಂಬರ್ಗೆ ಕಂಪ್ಲೀಟ್ ಮಾಹಿತಿಗಳನ್ನು ಕಳಿಸ್ಬೋದು ವಿತ್ ನಂಬರ್. ಯಾಕಂದರೆ ಕೆಲವರು ನಂಬರ್ ಮಾತ್ರ ಕಳಿಸ್ತಾರೆ ಪ್ರ್ಯಾಂಕ್ ಮಾಡಿ ಅಂತ, ಯಾರಿಗೆ ಅಂತ ಇರಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಡೀಟೇಲ್ಸ್ ನೀವು ಕಳಿಸ್ಬೇಕು. ನಂಬರ್ ಕಳಿಸಿದ ನಂತರ ಅವರ ಹೆಸರು, ಅವ್ರು ಏನು ಕೆಲಸ ಮಾಡ್ತಾರೆ, ಆ್ಯಂಡ್ ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಆ್ಯಂಡ್ ಅವ್ರ ಊರೆಲ್ಲಿ, ಸೊ ಇದೆಲ್ಲ ಬೇಕು. ಅದರ ಜೊತೆಗೆ ನಿಮ್ಮ ಹೆಸರು. ಸೊ ನೀವು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ, ಅಂದರೆ ಯಾರು ಮೆಸೇಜ್ ಕಳಿಸ್ತಿದ್ದೀರಾ, ಸೊ ಅವರ ಹೆಸರು ಕೂಡ ಬೇಕಾಗುತ್ತೆ, ಆ್ಯಂಡ್ ಅವರ ಊರು ಕೂಡ ಬೇಕಾಗುತ್ತೆ. ಓಕೆ, ಸೊ ವಿತ್ ಸಿಚುವೇಶನ್, ವಿತ್ ಕಾನ್ಸೆಪ್ಟ್ ಇದ್ದರೆ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ಬೋದು, ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಕೆಲವರಿಗೆ ಅವ್ರದ್ದೇ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದು ಸ್ವಲ್ಪ ಈಸಿ ಆಗುತ್ತೆ ನಮಗೆ. ಓಕೆ, ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ, ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಶ್ರೇಯಾ, ಸೊ ಮಂಗಳೂರಿಂದ. ಆ್ಯಂಡ್ ಇವರ ನಂಬರ್ ಕೊಟ್ಟಿರೋದು ಪವಿತ್ರ. ಓಕೆ, ಪವಿತ್ರ ಅವರು ಹೇಳಿದ್ದಾರೆ ಶ್ರೇಯಾ ಅವರದ್ದು ಸೆಕೆಂಡ್ PUC ಆಗಿದ್ದಷ್ಟೇ, ಇನ್ನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಕಾನ್ಸೆಪ್ಟ್ ಏನಿಲ್ಲ, ಸೆಕೆಂಡ್ PUC ಆದ ನಂತರ ಕೋಚಿಂಗ್ ಸೆಂಟರ್, ಫಾರ್ ಎಕ್ಸಾಂಪಲ್ ಹೈಯರ್ ಸ್ಟಡೀಸ್ ಮಾಡಬೇಕಾದ್ರೆ ಏನಾದರೂ ಕೋಚಿಂಗ್ ಸೆಂಟರ್ ಹೋಗ್ತಾರೆ, CA ಮಾಡ್ತಾರೆ, ಇಲ್ಲದಿದ್ದರೆ ಇಂಜಿನಿಯರಿಂಗ್ ಮಾಡ್ತಾರೆ. ಸೊ ಇಂಥದ್ದೆಲ್ಲ ಇರುತ್ತೆ. ಬಟ್ ಕೆಲವರು ಕೋಚಿಂಗ್ ಎಲ್ಲ ಹೋಗ್ತಾರೆ, ಕೋಚಿಂಗ್ ಸೆಂಟರ್ಗೆ ಹೋಗಿ ಸ್ವಲ್ಪ ಕಲಿಬೇಕು, ಜಾಸ್ತಿ ಕಲಿಬೇಕು ಅಂತ. ನೋಡೋಣ, ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶ್ರೇಯಾ ಅವರನ್ನು ಪ್ರ್ಯಾಂಕ್ ಮಾಡಬೇಕು ಅಂತ ನಮ್ಮ ಪವಿತ್ರ ಅವರು ಹೇಳಿದ್ದಾರೆ. ನೋಡೋಣ ಶ್ರೇಯಾ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ, ಬನ್ನಿ. ಹಲೋ 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 ಹಲೋ, ನಮಸ್ತೆ. ಯಾರು? ಶ್ರೇಯಾ. ಹಾ ನಮಸ್ತೆ ಮೇಡಮ್. ನಿಮ್ಮದು ಸೆಕೆಂಡ್ PUC ಆಯ್ತಲ್ವಾ ಮೇಡಮ್? ಹಾ ಆಯ್ತು. ಯಾವ ಕೋಚಿಂಗ್ ಸೆಂಟರ್ ಹೋಗ್ತಿದ್ದೀರಾ? ಈಗ ಕೋಚಿಂಗ್ ಸೆಂಟರ್ ಹೋಗ್ತಿಲ್ಲ, ಆಯ್ತು ಸೆಕೆಂಡ್ PUC. ಹೌದಾ, ಇನ್ನು ಯಾವುದು ಕೋರ್ಸಿಗೆ ಆಪ್ಟ್ ಮಾಡಿದ್ದೀರಾ? ಇಂಜಿನಿಯರಿಂಗ್. ಓ, ಇಂಜಿನಿಯರಿಂಗಾ? ಓಕೆ. ಅದೇ ನಮ್ಮ ಇವರು ಮೇಘನ ನಿಮ್ಮ ನಂಬರ್ ಕೊಟ್ಟರು. ಯಾರು? ಮೇಘನ ಯಾವ ಮೇಘನ? ಮಂಗಳೂರಿಂದ. ಪಡಿಲ್. ಮೇಘವಾ? ಮೇಘ, ಅದು ಯಾರೋ ಗೊತ್ತಿಲ್ಲ. ಮೇಘನ ನಂಬರ್ ಕೊಟ್ರು ನಿಮ್ದು. ನೀವು ಇಂಜಿನಿಯರಿಂಗ್ ಮಾಡ್ತಿದ್ದೀರಲ್ಲ? ಹೌದು. ಸೆಕೆಂಡ್ PUC ಎಷ್ಟು ಬಂತಮ್ಮ ಮಾರ್ಕ್ ನಿಮ್ಗೆ? ನನ್ಗೆ 82.8. ಓ, ಸ್ವಲ್ಪ ಕಮ್ಮಿ ಆಯ್ತಾ ಅಂತಲ್ಲ? ಅದೇ ನಾವಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತೆ CA ಕ್ಲಾಸು ಮತ್ತೆ ಬೇರೆ ಬೇರೆ ಸೆಕ್ಷನ್ಗೆ ನಾವು ಕೋಚಿಂಗ್ ಕ್ಲಾಸ್ ಸೆಂಟರ್ ಓಪನ್ ಮಾಡಿದ್ದೇವೆ. ಹಾಗಾಗಿ ನೀವು ಕೂಡ ಬಂದು ಸೇರ್ಬೋದು ಮೇಡಮ್. ನಿಮ್ಮ ಇದರಲ್ಲಿ ಮನೆ ಅಡ್ಯಾರಲ್ಲ, ಇದು ಮಂಗಳೂರು ಜಂಕ್ಷನ್ ನಂತೂರ್ ಹತ್ರ. ನಿಮ್ಗೆ ದೂರ ಆಗ್ತದಾ? ತುಂಬಾ ದೂರ ಆಗ್ತದಲ್ಲ? ನಿಮ್ಗೆ ಹತ್ತಿರ ಆಗುದಾದ್ರೆ ಯಾವ್ದು ಪ್ಲೇಸ್ ಮೇಡಮ್? ನಮ್ಗೆ ಯಾವ್ದು ಅಂದ್ರೆ ಎಲ್ಲೆಲ್ಲಿದೆ? ಅಂದ್ರೆ ಬ್ರಾಂಚ್ ಈಗ ಬೇರೆ ಬೇರೆ ಇದು ಬ್ರಾಂಚ್ ಓಪನ್ ಆಗ್ತಿದೆ. ಅಂದ್ರೆ ಪಟೀಲ್ ಹತ್ತಿರ ಆಗ್ತದೆ ನಿಮ್ಗೆ? ಹತ್ರ ಆಗುತ್ತೆ. ಅದು ಯಾಕೆ ಕೋಚಿಂಗ್, ಯಾಕೆ ಇಂಜಿನಿಯರಿಂಗ್ ಬೇಡವಾ? ಕೋಚಿಂಗ್ ಬೇಡವಾ ನಿಮ್ಗೆ? ಇಲ್ಲ, ಯಾಕೆ? ಅಲ್ಲ, ಆದ್ರೂ ನಿಮ್ಗೆ ಒಂದು ಒಳ್ಳೆ ರೀತಿಯ ಎಜುಕೇಶನ್ ಮಾಡ್ಬೇಕಾದ್ರೆ ಸ್ವಲ್ಪ ಕೋಚಿಂಗ್ ಏನಾದ್ರು ಇದ್ರೆ ಸ್ವಲ್ಪ ಈಸಿ ಆಗುತ್ತಲ್ವಾ ಅಂತ. ಹೌದಾ? ಈಗ ಇನ್ ಫ್ಯೂಚರ್ ಏನ್ ಆಗ್ಬೇಕಂತಿದ್ದೀರಾ ನೀವು? ನೀವು ಡಿಸೈಡ್ ಮಾಡ್ಲಿಲ್ವಾ ಶ್ರೇಯಾ? ಅಲ್ಲ, ಇದು ಇಂಜಿನಿಯರಿಂಗ್ ಮಾಡ್ತಿದ್ದೇನೆ, IAS. ಅದೇ ಸ್ವಲ್ಪ ಕಷ್ಟ ಆಗ್ತಿದೆ ನಿಮಗೆ, ಗೊತ್ತುಂಟು ನನಗೆ. ನೀವು ಒಂದು ಇದು ಮಾಡಿ, ನಾನು ನಿಮಗೆ ಕೋಚಿಂಗಿಗೆ ನೀವು ಬಂದರೆ ಕಂಪ್ಲೀಟ್ ಫುಲ್ ಅಂದರೆ ನಿಮಗೆ ಕಂಪ್ಲೀಟ್ ಈಸಿ ಮಾಡಿ ಕೊಡ್ತೇವೆ, ಆಯ್ತಾ? ನೀವು ಫೇಲ್ ಆಗುವ ಲಕ್ಷಣಗಳು ಇದ್ರೂ ಕೂಡ ಪಾಸ್ ಮಾಡ್ತೇವೆ ನಾವು, ಅಷ್ಟು ಕೋಚಿಂಗ್ ಕೊಡ್ತೇವೆ ನಾವು, ಅಲ್ವಾ ಶ್ರೇಯಾ? ನಾನಂದ್ರೆ ಆಸ್ ಅ ಫ್ರೆಂಡ್ಲಿ ನಾನು ಮಾತಾಡೋದು. ಅಂದ್ರೆ ನಿಮ್ಮ ಡ್ರೀಮ್ ಏನು ನಿಮ್ದು? ಯಾಕೆ ನಗಡ್ತಿದ್ದೀರಾ? ಯಾವುದು? ಹಲೋ 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 Hello. ಏನಾಯ್ತು ಮೇಡಮ್? ಎನಿ ಡೌಟ್ಸ್?
ಹಾ ಇಲ್ಲ ಇಲ್ಲ ಎಂತ ಏನಾಯ್ತು ಹೇಳಿ. ಅಂದ್ರೆ ನೋಡಿ, ಅಂದ್ರೆ ಕೆಲವು ಸ್ಟೂಡೆಂಟ್ಸ್ ಅವರಿಗೆ ಸೆಕೆಂಡ್ PUC ಆದ್ಮೇಲೆ ಸ್ವಲ್ಪ ಡೌಟ್ ಇರ್ತದೆ ಎಲ್ಲಿ ಹೋಗ್ಬೇಕು ಅಂತ, ಗೊತ್ತಾಯ್ತಾ? ಹಾ ಈಗ ನೀವು ಇಂಜಿನಿಯರಿಂಗ್ ಮಾಡ್ತಿದ್ದೀರಲ್ಲ, ಹಾ ಯಾರು ಮನೆಯವರದ್ದು ಫೋರ್ಸಾ, ಇಲ್ಲ ಇಲ್ಲ ನಿಮ್ಮ ಓನ್ ಇಂಟ್ರೆಸ್ಟ್? ಓಕೆ, ನಿಮ್ಮ ಓನ್ ಇಂಟ್ರೆಸ್ಟ್ ಅಲ್ವಾ ಹಾ ಇದು? ನನ್ನ ಪ್ರಕಾರ ಇದು ಸೆಕೆಂಡ್ PUC ಅಲ್ಲಿ ಎಷ್ಟು ಮಾರ್ಕ್ ತೆಗಿಬೇಕಂತಿದ್ರಿ ನೀವು? ನನ್ಗೆ ಒಂದು 85 ಸಿಕ್ಕಿದ್ರೆ ಸಾಕಿತ್ತು. ಆದ್ರೆ ನಿಮ್ಗೆ ಬಂದದ್ದು 84.8 ಅಲ್ಲ? ಅಲ್ಲ 84.8 ಅಲ್ಲ 82.8. ಓ 82 ಪಾಯಿಂಟ್, ಹಾ ಒಳ್ಳೆ ಸ್ಕೋರ್. ಅಂದ್ರೆ ನಿಮ್ಗೆ ಜಾಸ್ತಿ ಟೆನ್ಷನ್ ಮಾಡಿದ್ರ ಅಂತ ಈಗಾಗ್ಲೇ? ಯಾವಾಗ? ಅಂದ್ರೆ ಮೊನ್ನೆ ರಿಸಲ್ಟ್ ಬಂದ್ಮೇಲೆ? ಇಲ್ಲ ಇಲ್ಲ. ನಂಗೇನು ಇರ್ಲಿಲ್ಲ ಹಾಗೆ. ನಂಗೆ ಫಸ್ಟ್ ಇತ್ತು ಒಂದು ಡಿಸ್ಟಿಂಕ್ಷನ್ ಬರ್ಬೇಕಂತ. ಎಕ್ಸಾಮ್ ಬರೆದ್ಮೇಲೆ ನಂಗೆ ಒಂದು 80% ಸಾಕಿತ್ತು. ಅಲ್ಲ, ನಂಗೆ ತುಂಬಾ ಟಫ್ ಇತ್ತು ನಂಗೆ. ಆದ್ರೂ 82 ಆಗ್ಬೋದಲ್ಲ? ಹಾ ನನಗೆ ಸಿಕ್ಕಿದ್ದು ಆಗ್ಬೋದು. ಆಗ್ಲಿ. ಅಂದ್ರೆ ನಿಮಗೆ ಸಿಕ್ಕಿದ್ದು ಆಗ್ಬೋದು ಅಂದ್ರೆ ಎಂತ, ನಿಮ್ಗೆ 60% ಬರ್ತಿತ್ತ? ಇಲ್ಲ ಅಲ್ಲ ಮುಂಚೆ ಎಲ್ಲ? ಇಲ್ಲ, ನಾನು ಫೇಲ್ ಆಗ್ತಿದ್ದೆ ಕಾಲೇಜ್ ಎಕ್ಸಾಮ್ ಅಲ್ಲಿ. ಹೌದಾ? ಆದ್ರೂ ಗ್ರೇಟ್ ಅಲ್ಲ ಮಾರ್ರೆ ನೀವು. ಅಷ್ಟು ಸಿಕ್ಕಿದ್ದು ನಂಗೆ ಸಾಕು. ಹೌದು ಗ್ರೇಟ್ ರೀ. ನೀವು ಹೇಗೆ ಪಾಸ್ ಆದ್ರಿ ಮಾರ್ರೆ? ಅದು ಗೊತ್ತಿಲ್ಲ. ಆಗ್ಬೋದು. ಅಂದ್ರೆ ಮನೆಯಲ್ಲಿ ಪಾಪ ತುಂಬಾ ಓದಿಸ್ತೀರಾ ಅಂತಲ್ಲ? ಇಲ್ಲ, ಮಮ್ಮಿ ಬೈತಿದ್ರು, ಆದ್ರೆ ನಾನು ಏನು ಬರ್ಬೇಕು ಎಕ್ಸಾಮ್. ಅಲ್ಲ, ಗ್ರೇಟ್. ಆಗ್ಲಿ, ನಿಮ್ಗೆ ದೇವರು ಒಳ್ಳೇದ್ ಮಾಡ್ಲಿ. ಇಂಜಿನಿಯರಿಂಗ್ ಈಗ ಕಾಲೇಜ್ ಸ್ಟಾರ್ಟ್ ಆಯ್ತು ಇಲ್ಲ ಅಲ್ಲ? ಕಾಲೇಜ್ ಇಲ್ಲ, ಈಗ ಫೌಂಡೇಶನ್ ಕೋರ್ಸ್ ಆಗ್ತಿತ್ತು. ಓ, ಈಗ ಕಲ್ ಕಟ್ತಾ ಇದ್ದಾರಲ್ಲ, ಸಾರಿ ಫೌಂಡೇಶನ್ ಅಲ್ಲ? ಹಾ ಆಗ್ಲಿ ಗ್ರೇಟ್ ಮಾರೆ ನೀವು. ಇದು ಅಂದ್ರೆ ಎಂತ ಗೊತ್ತಾ, ನಾನು ಅಂದ್ರೆ ಮೇಘನ ಇದ್ದಾರಲ್ಲ, ಮೇಘನ ಪಾಟೀಲ್. ಮೇಘನ ಪಾಟೀಲ್ ಯಾರು ಗೊತ್ತಿಲ್ಲ, ನಂಗೆ ಮೇಘ ಮಾತ್ರ ಗೊತ್ತಿಲ್ಲ. ನೀವು ಅವರನ್ನ ಕರೆಯೋದು ಮೇಘನ ಅಂತ ಅಲ್ಲ? ಮೇಘನ ಎಲ್ಲಿ ಅವರು? ಯಾರು? ನಂದು ಹೆಸರು ಹೇಳಲಿಲ್ಲಲ್ಲ ಮಾರ ನಿಮ್ಗೆ? ಇಲ್ಲ, ನಾನು ಸತೀಶ್ ಅಂತ. ನಾನು ಅಂದ್ರೆ ಇದ್ರದ್ದು ಕಂಪ್ಲೀಟ್ ನಮ್ದು ಹೊಸತ್ತು ಇದು ಸ್ಟಾರ್ಟ್ ಆಗಿದೆ, ಕೋಚಿಂಗ್ ಸೆಂಟರ್. ನಮ್ದಲ್ಲಿ 14 ಸೆಂಟರ್ ಇದೆ ಮೇಡಮ್. ಒಂದು ಕೇರಳದಲ್ಲಿದೆ, ಕೇರಳ. ಮತ್ತೊಂದು ಮಂಗಳೂರು, ಉಡುಪಿ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಮತ್ತೆ ಬೆಂಗಳೂರು. ಹೌದೌದು, ಬೆಂಗಳೂರು. ಬರ್ತೀರಾ ಮೇಡಮ್? ಬೆಂಗಳೂರು ಹತ್ತಿರ ಆಗ್ತದಾ? ಬೆಂಗಳೂರು, ಮತ್ತೆ ಇಲ್ಲಿ ಕಾಸರಗೋಡು. ಹೌದೌದು. ಮತ್ತೆ ಇಲ್ಲಿ ನಮ್ಮ ಉಡುಪಿ ಮೇನ್ ಜಂಕ್ಷನ್ ಅಲ್ಲಿ. ಉಡುಪಿ ಹತ್ತಿರ ಆಗ್ತದಾ? ಉಡುಪಿ ದೂರ ಆಗುತ್ತೆ. ಹಾಗಾದ್ರೆ ಮಂಗಳೂರು ಪಾಟೀಲ್ಗೆ ಬನ್ನಿ ನೀವು. ಪಾಟೀಲ್ಗೆ ಯಾವುದು ಕೋಚಿಂಗ್ ಯಾಕೆ ಇಂಜಿನಿಯರಿಂಗ್? ಅಂದ್ರೆ ನಿಮ್ಗೆ ಆದ್ರೆ ನೀವು ಫೇಲ್ ಆಗ್ತಿದ್ರಲ್ಲ ಮೊನ್ನೆ PUC ಅಲ್ಲೆಲ್ಲ? ಅದು PUC ಅಲ್ಲಿ ಫೇಲ್ ಆಗಿದ್ದು, ಅದು ಕೆಲವು ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲೆಲ್ಲ. ಆದ್ರೆ ಅದು ಮತ್ತೆ ಈಗ ಪಾಸ್ ಆಗಿದೆ. ಬಟ್ ಈಗ ಇಂಜಿನಿಯರ್ ಅಲ್ಲಿ ಫೇಲ್ ಆದ್ರೆ ಅದು ಫೇಲ್ ಆಗಲ್ಲ ಹಾಗೆ. ನೀವು ಇಂಜಿನಿಯರಿಂಗ್ ಅಲ್ಲಿ ಫೇಲ್ ಆದ್ರೆ ಅಲ್ಲಿ ನಿಮ್ಮ ಪೇರೆಂಟ್ಸ್ ಅವರು ಕಟ್ಟಿರುವ ಫೀಸ್ ಇಲ್ಲ, ಹಾಗೆಲ್ಲ ಏನಾಗಲ್ಲ. ಅದೆಲ್ಲ ವೇಸ್ಟ್ ಆಗ್ತದೆ ಮೇಡಮ್. ನೀವು ಕರೆಕ್ಟ್ ಯೋಚನೆ ಮಾಡಿ. ಯೋಚನೆ ಎಂತ ಉಂಟು? ಫೇಲ್ ಆಗೋದು ಮುಖ್ಯನಾ ಪಾಸ್ ಆಗೋದು ಮುಖ್ಯನಾ ನಿಮ್ಗೆ? ಪಾಸ್ ಆಗ್ತೇನೆ ಹಾಗೆ. ಹೌದಾ? ಅದು PUC ಅಲ್ಲಿ ಮಾತ್ರ. ಕರೆಕ್ಟ್. ನೀವು ಇಂಜಿನಿಯರಿಂಗ್ ಪಾಸ್ ಮಾಡಿ ಆಯ್ತಾ? ಮತ್ತೆ ನೀವು ಆದ್ರೆ ನಮ್ಮ ಇದಕ್ಕೆ ಪಡೀಲಿಗೆ ಬಂದು ಒಮ್ಮೆ ಮೀಟ್ ಆಗಿ ಮತ್ತೆ ಎಲ್ಲ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೇನೆ, ಯಾವ್ಯಾವ ಕೋಚಿಂಗ್ ಎಲ್ಲ ಇದೆ ಅಂತ. ಆಯ್ತಾ? ಪಡೀಲ್ ಜಂಕ್ಷನ್. ಅದು ಹೌದಾ? ಅಲ್ಲಿ ಎಲ್ಲಿ ಯಾವ ಕೋಚಿಂಗ್ ಹೆಸರು? ಕೋಚಿಂಗ್ ಹೆಸರು A to Z ಕೋಚಿಂಗ್. ಹೌದೌದು. ಅಂದ್ರೆ A to Z ಯಾಕೆ ಇಟ್ಟಿದ್ದೆ ಅಂದ್ರೆ ಈ CA ಕೋರ್ಸ್ ಕೂಡ ಬರ್ತದೆ ಅದರಲ್ಲಿ, ಇಂಜಿನಿಯರಿಂಗ್ ಬರ್ತದೆ, ಮತ್ತೆ ಡಿಗ್ರಿ ಕ್ಲಾಸ್ ಬರ್ತದೆ, ಮತ್ತೆ PUC ಕೂಡ ಬರ್ತದೆ. ಫೇಲ್ ಆದವರೆಲ್ಲ ಅಲ್ಲಿ ಸೇರಿಸೋದು ನಾವು.
ಆದ್ರೆ ನಾನು ಫೇಲ್ ಆಗ್ಲಿಲ್ಲ. ಅಲ್ಲಲ್ಲ ಹಾಗಲ್ಲ, ಅಂದ್ರೆ ಫೇಲ್ ಆದವ್ರು ಅಂದ್ರೆ ಕೆಲವರು ಫೇಲ್ ಆಗಿ ಮತ್ತೆ ಕಲಿಬೇಕಲ್ಲ ಅವರಿಗೆ, ಅವರನ್ನ ಹಾಕುದು. ಅಂದ್ರೆ ಇಲ್ಲಿ ನೀವು ಪಾಸ್ ಆದವ್ರು ಕೂಡ ಬಂದ್ರು ಅದು ಒಳ್ಳೇದಾಗ್ತದೆ ಇನ್ನು. ಹಾಕಿ ಗೊತ್ತಾಯ್ತಾ? ಟೆನ್ಷನ್ ಎಲ್ಲ ಮಾಡಬೇಡಿ. ಇನ್ನು ನೀವು ಇಂಜಿನಿಯರಿಂಗ್ ಎಲ್ಲ ಪಾಸ್ ಮಾಡಿ ಆಯ್ತಾ? ಓಕೆ. ಸೊ ನಿಮ್ಗೆ ಪವಿತ್ರ ಗುರ್ತುಂಟಾ? ಪವಿತ್ರ ಗೊತ್ತುಂಟಾ? ಯಾಕೆ ಅವ್ರೇನ್ ಹೇಗೆ ಗೊತ್ತು ನಿಮ್ಗೆ? ಅವರು ಕೂಡ ಸೇರಿದ್ದಾರೆ ಕೋಚಿಂಗಿಗೆ. ಯಾವ ಕೋಚಿಂಗ್? ಅವ್ರು ಸೇರಿಲ್ಲ, ಅವ್ರು ಇಲ್ಲೇ ಇದ್ದಾರೆ. ಎಲ್ಲಿದ್ದಾರೆ? ನಮ್ಮ ಮನೆಯಲ್ಲಿ ಇದ್ದಾರೆ. ಪವಿತ್ರ ಯಾರು? ಪವಿತ್ರ ಅವರು ನನ್ನ ಫ್ರೆಂಡ್, ಅಂದ್ರೆ ನಮ್ಮ ಪೀಜ್ ಅಲ್ಲಿ ಇರುವವರು. ಪೀಜ್ ಅಲ್ಲಿ ಇರುದಾ? ಪವಿತ್ರ ಹೇಗೆ ಗೊತ್ತು ಅವರು? ಪವಿತ್ರ ನಮ್ದು ಇವರಿಗೆ ಗುರ್ತಾಗ್ತದೆ, ನಮ್ಗೆ ಗುರ್ತುಂಟು. ಹೇಗೆ ಗೊತ್ತು? ಅವ್ರು ಹೋಗಲ್ಲ ಯಾವ ಕೋಚಿಂಗಿಗೆ ಸಹ. ಅವ್ರು ಹೋಗ್ಲೇ ಅಲ್ವಾ? ಇರ್ಲಿ. ನಿಮ್ಗೆ ತುಳು ಬರ್ತದಾ? ಬರ್ತದೆ. ಶ್ರೇಯಾ ನಮಸ್ತೆ. ನಮಸ್ತೆ. ಯಾನ್ ಕಾರ್ತಿಕ್ ಬಂದೆ. ಸ್ಪಂದನ ಟಿವಿ ಹಿಡ್ದೆ. ಸ್ಪಂದನ ಟಿವಿ ಹಿಡ್ದೆ ಕಿರಿಕಿರಿ ಮಸ್ಕರಿ ಕಾರ್ಯಕ್ರಮ ಕಾಲ್ ಮಾಡ್ತಂದಿಲ್ಲ. ಓಕೆ, ಏನ ನಂಬರ್ ಕೋರ್ನಿ ಪವಿತ್ರ ಅವೇ ಏನ ನಂಬರ್ ಕೋರ್ನಿ ಪವಿತ್ರ ಅವೇ ಅಂದ ಆ ರೀತಿ ತೂದಿರಿಂದ ಆದ ಮಾಡ್ತೀರಿ ಅಂದ. ಓಕೆ, ಸೊ ಈ ರೀತಿ ಇಂಜಿನಿಯರಿಂಗ್ ಮಾಡ್ತಂದಿಲ್ಲ ಅದೇ ಇಂಜಿನಿಯರಿಂಗ್ ಮಲ್ತಂದಿಲ್ಲರಾ? ಇಂಜಿನಿಯರಿಂಗ್ ಮಲ್ತಂದಿಲ್ಲರಾ? ನನ್ನ ಇಂಜಿನಿಯರಿಂಗ್ ಫೇಲ್ ಆವಾ? ಓಕೆ, ಸೊ ಎಡ್ಡ ಮಲ್ತದ ಕಲ್ಪಲೆ ಬಟ್ ಈರೆ ಮಂಗೆ ಹಾಪಿರೋದು ಗೊತ್ತಿದ್ದ ಜದೆ. ಓಕೆ, ಸೊ ತುಲೆ ನನ್ನ ನೆಕ್ಸ್ಟ್ ಇಯರ್ ಪವಿತ್ರ ನಂಬರ್ ಕೋರ್ಲೆ ಅವೇ. ಓಕೆ, ಸೊ ಗ್ರೇಟ್. ಆಲ್ ದ ಬೆಸ್ಟ್ ಶ್ರೇಯಾ. ದಾದೆ హలో టెలికాస్ట్ అవునున్నతే అట్లా బొక్కన ఇంట్లో తోడన్న ఇరగి యూట్యూబ్ అప్లోడ్ ఆప్ని యూట్యూబ్ అవే. ఓకే, అట్లా డౌట్ ఇత్తన ఈ నంబర్ కాల్ మల్పలే ఇచ్చిన మెసేజ్ మల్పలే నీకు ఎపిసోడ్ కడపడుగారు అవే. ఓకే ఓకే, బాయ్ బాయ್. ಆಲ್ ದ ಬೆಸ್ಟ್. ಓಕೆ, ಬಾಯ್. ಬಾಯ್. ಓಕೆ, ಸೊ ವೀಕ್ಷಕರಿಗೆ ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಗುರುದತ್, ಇವರ ಮನೆ ಇರೋದು ಉಡುಪಿ ಆ್ಯಂಡ್ ಇವರ ನಂಬರ್ ಕೊಟ್ಟಿರೋದು ಶ್ರೀನಾಥ್. ಓಕೆ, ಸೊ ಗುರು ಅವರು ಪಾಪ MCA ಮಾಡಬೇಕಂತ ಭಾರಿ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ. PG ಎಕ್ಸಾಮ್ಸ್ಗೆ ರೆಡಿ ಆಗ್ತಿದ್ದಾರಂತೆ. ಸೊ ಶ್ರೀನಾಥ್ ಅವರು ಹೇಳಿದ್ದಾರೆ ಒಂದು ಸ್ವಲ್ಪ ಏನಾದರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಗುರುದತ್ ಅವರನ್ನು ಮಂಗ ಮಾಡಿ ಅಂತ ಹೇಳಿದ್ದಾರೆ. ನೋಡಬೇಕು. ಸೊ MCA ಮಾಡಿದ ನಂತರ ಪಾಪ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಅದು ನೋಡಬೇಕಲ್ಲ ಫಸ್ಟು. ಸೊ ಹಾಗಾಗಿ ನೋಡೋಣ ಗುರುದತ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ, ನಮಸ್ತೆ. ಯಾರು? ಗುರುದತ್ ಅಲ್ವಾ? ಹೌದು. ನಮಸ್ತೆ. ಹೇಗಿದ್ದೀರಾ ಗುರುದತ್ ಅವರೇ? ಸೂಪರ್ ಇದೆ. ನೀವು? ಹೌದಾ, ನಾವು ಕೂಡ ಫೈನ್. ಆ್ಯಂಡ್ ನಾನು ನಿಮ್ಮ ನಂಬರ್ ಇವ್ರು ಕೊಟ್ಟರು, ರಾಜೇಶ್ ಶಣೈ ಅಂತ ಒಬ್ರು ನಿಮ್ಮ ನಂಬರ್ ಕೊಟ್ಟರು. ನೀವು ಏನೋ MCA ಮಾಡ್ಬೇಕಂತಿದ್ದೀರಾ ಅಲ್ವಾ? MCA ಮಾಡ್ಬೇಕಂತಿದ್ದೀರಾ? ಇಲ್ವಾ? ಇಲ್ಲ. ಅಲ್ಲ, ಅಂದ್ರೆ ನೀವು PG ಎಕ್ಸಾಮ್ಗೆಲ್ಲ ಬರೀಲಿಕ್ಕೆ ಏನೋ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಿದ್ರು ರಾಜೇಶ್ ಶಣೈ ಅವರು. ಯಾರದು ರಾಜೇಶ್ ಶಣೈ? ಉಡುಪಿಯಿಂದ. ಹೌದಾ? ನಮ್ಮ ಫ್ರೆಂಡ್ ನಿಮ್ಮ ಹೆಸರು ಹೇಳಿದ್ರು. ಅದೇನು ಗೊತ್ತಾ, ನಾನು ಅವ್ರ ಹತ್ರ ಹೇಳಿದೆ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿಸೋಣ, ನಾನು ಬೇಕಾದ್ರೆ ಕಾಲೇಜ್ ಬೇಕಾದ್ರೆ ಸೀಟ್ ಮಾಡಿಸ್ತೇನೆ ಅಂತ ಹೇಳಿದ್ದೆ. ಸೊ ಅವ್ರು ನಿಮ್ಮ ನಂಬರ್ ಕೊಟ್ಟರು. ಹೌದು, ನೀವು PG ಎಕ್ಸಾಮ್ ಬರೀತೀರಾ ಹೇಳಿ. ನಾವಂದ್ರೆ PG ಎಕ್ಸಾಮ್ ಬರೀತೇವೆ. ಓಕೆ, MCA ಮಾಡ್ಬೇಕಲ್ಲ ನಿಮ್ಗೆ? ಅದಕ್ಕೆ ಹೋಗೋದು ಗ್ಯಾರಂಟಿ ಇಲ್ಲ. ಅಂದ್ರೆ ಯಾಕೆ? ಅಂದ್ರೆ ಏನಾದ್ರು ರೀಸನ್ಸ್ ಇದೆಯಾ? ಇಲ್ಲ ಸರ್, ನೋಡ್ಬೇಕು ಏನಂತ ಇನ್ನು ಕರೆಕ್ಟ್ ಥಿಂಕ್ ಮಾಡಿಲ್ಲ ನಾನು. ಬೇರೆ ಏನಾದ್ರು ಈಗ ಪ್ರೆಸೆಂಟ್ ಏನ್ ಮಾಡ್ತಿದ್ದೀರಾ? ಎಟ್ ಪ್ರೆಸೆಂಟ್ ಏನ್ ಮಾಡ್ತಿದ್ದೀರಾ?
ಪ್ರೆಸೆಂಟ್ ಏನಿಲ್ಲ, ಹೀಗೆ ಇದೀವಿ. ಆದ್ರೆ ಏನ್ ಕಲ್ತದ್ ನೀವು? BSc. BSc ಅಲ್ವಾ? ಈಗ BSc ಆದ್ಮೇಲೆ ನಿಮ್ಗೆ ಜಾಬ್ ಆಯ್ತಾ? ಎಲ್ಲಿಯಾದ್ರೂ ಹೋದ್ರಾ, ಟ್ರೈ ಮಾಡಿದ್ರಾ? ಇಲ್ಲ, ಮಾಡ್ಲಿಲ್ಲ. ಹೌದಾ? ಜಾಬ್ ಅಂದ್ರೆ ವೇಕೆನ್ಸಿ ಇದೆಯಾ ಅಂತ ನೀವು ನೋಡಿದ್ರೆ ಟ್ರೈ ಮಾಡಿದ್ರಾ? ಇಲ್ಲ, ಮಾಡ್ಲಿಲ್ಲ. ಅಂದ್ರೆ ಈಗಷ್ಟೇ ಎಕ್ಸಾಮ್ ಆದದ ಅಂತಲ್ವಾ? ಎಕ್ಸಾಮ್ ಆಗಿ 2 months ಆಯ್ತು. ಬ್ಯಾಕ್ ಇದೆಯಾ? ಇಲ್ಲ ಇಲ್ಲ. ಒಂದ್ 2-3 ಬ್ಯಾಕ್ ಇದೆಯಾ? ಇಲ್ಲ. ಇಲ್ವಾ? ಓಕೆ ಓಕೆ. ನಿಮ್ಮ ಊರಲ್ಲಿ ಇವ್ರೆ ನಮ್ದು ಯಾಕೆ ಗೊತ್ತಾ, ರಾಜೇಶ್ ಅಣ್ಣ ಅವರು ಹೇಳಿದ್ರು ನೀವು ತುಂಬಾ ಅಂದ್ರೆ ಪಾಪ PG ಎಕ್ಸಾಮ್ ಬರೀತಾರೆ ಪಾಪ, CETದೆಲ್ಲ ಏನೋ ಒಂದ್ ಸ್ವಲ್ಪ ಕೇಳ್ತಿದ್ರು. ಹಾಗೆ ನಂಗೆ ಅವ್ರು ಕಾಂಟ್ಯಾಕ್ಟ್ ಆದ್ರು. ಹಾಗೆ ನಾನು ಅಂದ್ರೆ ಇದು ಎಜುಕೇಶನ್ ಇದರ ಫೌಂಡೇಶನ್ ಅಲ್ಲಿ ನಾವು ಜಾಸ್ತಿ ಇನ್ವಾಲ್ವ್ಮೆಂಟು. ಸೊ ಹಾಗಾಗಿ ಕೆಲವೊಂದು ಕಾಲೇಜಸ್ ಅಲ್ಲಿ ನಮಗೆ ತುಂಬಾ ಕಾಂಟ್ಯಾಕ್ಟ್ ಇದೆ. ಅಂದ್ರೆ ನಮ್ಗೆ ಏನ್ ಗೊತ್ತಾ, ನಾವು ಕೂಡ ತುಂಬಾ ಬಡ ಇದರಲ್ಲೇ ಬಂದದ್ದು. ಸೊ ಹಾಗಾಗಿ ಕೆಲವರಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದ್ದವರಿಗೆ ಸ್ವಲ್ಪ ಫ್ರೀ ಎಜುಕೇಶನ್ ಅಂತಲ್ಲ, ಸ್ವಲ್ಪ ಈಸಿ ಆಗಲಿ ಅಂತ ಅನ್ನೋ ವಿಷಯ. ಸೊ ಹಾಗಾಗಿ ನಿಮ್ಮ ನಂಬರ್ ನಾನು ತಗೊಂಡೆ. ಏನ್ ಗೊತ್ತಾ, ನಾನು ನಿಮ್ಮ ಇಂಟ್ರೆಸ್ಟ್ ನೋಡ್ಬೇಕಲ್ಲ, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಹಾಗೆ ಸೊ ಹಾಗಾಗಿ ನೀವು ಮೇ ಬಿ ಮಾಡ್ಬೇಕು ಅಂತ ಕಾಲ್ ಮಾಡ್ತೀನಿ. ಹೌದಾ? ಅಲ್ಲ, ಇಂಟ್ರೆಸ್ಟ್ ಅಂದ್ರೆ ಮೇ ಬಿ ಈಗ BSc ಎಲ್ಲ ಮಾಡಿದ್ದು. ಹೌದು. ಕೆಲವ್ರು ಏನ್ ಮಾಡ್ತಾರಂದ್ರೆ BBM ಮಾಡಿ MBA ಮಾಡ್ತಾರೆ. MBA ಮಾಡಿದ ನಂತರ MCA ಮಾಡ್ತಾರೆ. ಅದಕ್ಕೆ ಕಾಂಬಿನೇಷನ್ ಇಲ್ಲ ನೋಡಿ. ಸೊ ಆತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವೀಗ BSc ಮಾಡಿದಲ್ಲ. ಹೌದು. ಸೊ BSc ಮಾಡಿದ ನಂತರ ಏನ್ ಜಾಬ್ ಮಾಡ್ತೀರಾ, ಏನ್ ಬೇಕಾ? ವೇಕೆನ್ಸಿ ಇದೆ. ನನ್ನ ಫ್ರೆಂಡ್ ಒಬ್ಬ ಶಿವನಾಥ್ ಅಂತ ಇದ್ದಾನೆ. ಯಾರು? ಶಿವನಾಥ್ ಅಂತ. ಶಿವನಾಥ್? ಹೌದೌದು, ಹಾವೇರಿಯಲ್ಲಿ ಇರುದು. ಹಾವೇರಿಯಲ್ಲಿ ಅವರು ದೊಡ್ಡ ಕಂಪನಿದು GM ಆಗಿದ್ದಾರೆ ಅವರು. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದೆಲ್ಲ. ಅಲ್ಲಿ ಏನಂದ್ರೆ ನಿಮ್ಮ ಗೇಮ್ ಎಲ್ಲ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ನಿಮ್ಮ ಅದಕ್ಕೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಸರ್. ಪಬ್ಜಿ ಎಲ್ಲ ಆಡ್ತೀರಾ? ಇಲ್ಲ ಇಲ್ಲ. ಹೌದಾ? ಸೊ ಅಂದ್ರೆ ಬೇರೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಸರ್? ನಂಗೆ ಏನ್ ಗೊತ್ತಾ, ನಂಗೆ ಇವ್ರು ರಾಜೇಶ್ ಅಣ್ಣೆ ಅವರು ತುಂಬಾ ಕ್ಲೋಸು. ಅವರೊಂದು ಹೇಳಿದ್ದಾರೆ ನೋಡಿ, ಅವ್ರಿಗೊಂದು ಏನಾದ್ರು ಮಾಡಿ ಅಪ್ಪ ಅಂತ. ನಾನು ಅವ್ರ ಮಾತನ್ನ ಉಳಿಸ್ಬೇಕಷ್ಟೇ. ಸರಿ ಸರ್, ನಾವ್ ಏನಾರು ಮಾಡಿದ್ರೆ ಹೇಳ್ತೀವಿ. ನೀವು ನಂಬರ್ ಉಂಟಲ್ಲ ನಿಮ್ದು, ಕಾಲ್ ಮಾಡ್ತೀನಿ ಬಿಡಿ. ಕರೆಕ್ಟ್. ಆದ್ರೆ ಏನ್ ಗೊತ್ತಾ, ಈಗ ರಾಜೇಶ್ ಅಣ್ಣೆ ಅವರು ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರಪ್ಪ, ಗೊತ್ತಾಗ್ತದೆ? ತುಂಬಾ ಕ್ಲೋಸ್ ಸರ್. ಹೌದಾ? ಓಕೆ. ಅದೇ ನೋಡಿ ಗುರುದತ್ ಅವ್ರೆ, ಒಂದು ಹೇಳ್ತೇನೆ, ಒಂದು ಫಾರಿನ್ಗೆ ಹೋಗುವ ಚಾನ್ಸಸ್ ಇದೆ ದುಬೈಯಿಂದ. ದುಬೈ ಇದು ಅದರಲ್ಲಿ ಜಾಬ್ ಇದೆ. ಪಾಸ್ಪೋರ್ಟ್ ಇದೆಯಾ ನಿಮ್ದು? ಇಲ್ಲ, ಪಾಸ್ಪೋರ್ಟ್ ಇಲ್ಲ. ಪಾಸ್ಪೋರ್ಟ್ ಒಂದು ಮಾಡಿಸಿ, ಅದಕ್ಕೆ ಒಂದು ನಿಮ್ದು 10th ಮಾರ್ಕ್ ಶೀಟ್ ಬೇಕು. ಸರಿ, ಎಲ್ಲ ಕೊಡ್ತೇವೆ, ಮಾಡಿಸ್ಕೊತೇವೆ ಬಿಡಿ, ತೊಂದ್ರೆ ಇಲ್ಲ. ಅದೇ 10th ಮಾರ್ಕ್ ಶೀಟ್ ಮತ್ತೆ ಆಧಾರ್ ಕಾರ್ಡ್ ಮೇನು. ಆಯ್ತು ಸರ್. ಓಕೆ ಸರ್, ಸ್ವಲ್ಪ ಬಿಸಿ ಇದ್ದಾರೆ ಸರ್, ಆಮೇಲೆ ಮಾಡ್ತೇನೆ. ನಿನ್ನೆ ಗುರುದತ್ ಅವರು ಸ್ವಲ್ಪ ಒಂದ್ ನಿಮಿಷದಲ್ಲಿ ಹೇಳ್ತೇನೆ ಎಲ್ಲ, ಆಯ್ತಾ? ಒಂದು ಜಸ್ಟ್ ಯಾಕೆ ಗೊತ್ತಾ, ಯಾಕಂದ್ರೆ ರಾಜೇಶ್ ಅವರು, ನಾನು ನಿಮ್ಗೆ ಕಿರಿಕಿರಿ ಮಾಡ್ತಾ ಇದ್ದೇನೆ ಇಲ್ಲ? ಇಲ್ಲ. ನಾನಂದ್ರೆ ನೋಡಿ, ನಮ್ಗೆ ಆಮಿನ ವರ್ಕ್ ಅಂದ್ರೆ UAE ಅಲ್ಲಿ ಇರುದು ನಾನು. ಈಗಷ್ಟೇ ಮೊನ್ನೆ 15 days ಆಯ್ತು ಊರಿಗೆ ಬಂದು. ನನ್ನ ಮನೆ ಇಲ್ಲಿ ಅಂಬಲ್ಪಾಡಿ. ಸೊ ಹಾಗಾಗಿ ಇವರು ರಾಜೇಶ್ ಅವರು ನಂಗೆ ಸಿಕ್ಕಿದ್ರು ಹೀಗೆ. ಸೊ ಆಚೆ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೆ, ಅಲ್ಲಿ ಸಿಕ್ಕಿದ್ರು, ನಿಮ್ ಬಗ್ಗೆ ಹೇಳಿದ್ರು. ಹಾಗಾಗಿ ನಿಮ್ಮ ಹತ್ರ ಹೇಳಿ ಸರ್ ಬೇಗ. ಅದೇ ನಿಮಗೆ ಏನಾದ್ರು ಸ್ವಲ್ಪ ಅಂದ್ರೆ ಕಿರಿಕಿರಿ ಆಗ್ತದ ಇಲ್ವಾ ಅಂತ. ಹಾಗೆ ನೋಡಿ, ಸ್ವಲ್ಪ ಬಿಸಿ ಇದ್ದೇನೆ, ಹೊರಗಡೆ ಹೋಗ್ಬೇಕಿತ್ತು, ಅದಕ್ಕೆ ಬೇಗ ಹೇಳಿ ಅಂತ. ಹೌದಾ? ಎಲ್ಲಿವರೆಗೆ ಹೋಗ್ತೀರಾ ಸರ್? ಅಲ್ಲಿ ಹೊರಗೆ ಹೋಗ್ಲಿಕ್ಕಿದೆ, ಅಲ್ಲಿ ಸಿಗ್ಬೇಕಾ ನಾನು? ಬೇಡ ಸರ್, ನಮ್ ಪರ್ಸನಲ್ ಇದೆ, ಬೇರೆ ಕಡೆ ಯಾರನ್ನ ಮೀಟ್ ಆಗಕ್ಕಿದೆ. ಓಕೆ. ಅಂದ್ರೆ ಗರ್ಲ್ ಫ್ರೆಂಡಾ? ಸುಮ್ನೆ ನಾವು ಬಂದ್ರೆ ಸರಿ ಆಗಲ್ಲ. ಹೌದು, ಸರಿ ಆಗಲ್ಲ ಸರ್. ನಮ್ಗೆಲ್ಲ ಮದುವೆ ಆಗಿ 4 ಮಕ್ಳಿದ್ದಾರೆ ಇವ್ರೆ. ನಮ್ಗೆ ಮದುವೆ ಆಗಿ 4 ಮಕ್ಳಿದ್ದಾರೆ. 5ಕ್ಕೆ ಟ್ರೈ ಮಾಡ್ಬೇಕಿತ್ತು. ಯಾವ ಸರ್? 5ನೇದಕ್ಕೆ ಟ್ರೈ ಮಾಡ್ಬೇಕಿತ್ತು ಒಂದು. ಅದು ಕರೆಕ್ಟ್. ಅದು ನೀವು ಹೇಳ್ಬಾರ್ದಲ್ಲ, ಕರೆಕ್ಟ್ ಆಗ್ಲಿಲ್ಲ ನಂಗೆ. ಸ್ವಲ್ಪ ಪ್ರೊಫೆಷನಲ್ ಆಗಿ ನೀವು ಸ್ವಲ್ಪ ಮಾತಾಡ್ಬೇಕಿತ್ತು ನೀವು. ತೊಂದ್ರೆ ಇಲ್ಲ, ಈಗ ಹೇಳಿ ಸರ್. ಅದೇ ತೊಂದ್ರೆ ಇಲ್ಲ ಅಂತ ಹೇಳ್ಬೇಡಿ. ಬಟ್ ಏನ್ ಗೊತ್ತಾ, ಇವ್ರೆ ಗುರುದತ್ ಅವ್ರೆ, ಸ್ವಲ್ಪ ಫ್ಯೂಚರ್ ಬಗ್ಗೆ ಗಮನ ಕೊಡಿ, ಆಯ್ತಾ? ಓಕೆ. ಗುರುದತ್ ಅವ್ರೆ ನಮಸ್ತೆ. ನಮಸ್ತೆ. ಇದು ಕಾರ್ತಿಕ್ ಅಂತ, ಸ್ಪಂದನ ಟಿವಿಯಿಂದ. ಗೊತ್ತಾಯ್ತು, ಕಾರ್ತಿಕ್ ಬಿ. ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ. ಓಕೆ ಸರ್. ಓಕೆ. ಸೊ ಇವ್ರನ್ನ ನಿಮ್ಮ ನಂಬರ್ ಕೊಟ್ಟಿರೋದು ಶ್ರೀನಾಥ್ ಅವರು. ಗೊತ್ತಾಯ್ತು, ನಾವು ಹೊರಗಡೆ ಗೊತ್ತಾಯ್ತು ನಂಗೆ. ಗೊತ್ತಾಯ್ತಾ?
ಓಕೆ ಓಕೆ ಗ್ರೇಟ್. ಆ್ಯಂಡ್ ಏನು ಮಾಡ್ತೀರಾ ಸರ್ ಇನ್ನು MCA? MCA ಸರ್ ಮೋಸ್ಟ್ಲಿ. MCA? ಹಾ ಆಲ್ ದ ಬೆಸ್ಟ್ ನಿಮಗೆ. PG ಎಕ್ಸಾಮ್ ಯಾವಾಗ ಅಂತೆ? ಈ ನಾಡಿ 14th. ಹೌದಾ? ಎಲ್ಲ ಆಯ್ತು, ಓದಿ ಎಲ್ಲ ಆಯ್ತಾ? ಆಗ್ತಾ ಇದೆ. ಆಗ್ತಾ ಇದೆ. ಓಕೆ ಆಲ್ ದ ಬೆಸ್ಟ್ ನಿಮ್ಗೆ ಗುರುದತ್ ಅವರೇ. ಥ್ಯಾಂಕ್ ಯು. ಓಕೆ ಸರ್, ಬಾಯ್. ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಿರಿಕಿರಿ ಮಸ್ಕರಿ ಎಪಿಸೋಡ್. ಆ್ಯಂಡ್ ತುಂಬ ಜನ ಕೇಳ್ತಾರೆ ನಮ್ಮ ಎಪಿಸೋಡ್ ಯಾವಾಗ ಬರುತ್ತೆ ಅಂತ. ಸೊ ಪ್ರತಿಯೊಂದು ಎಪಿಸೋಡ್ ಕೂಡ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಪ್ರತಿಯೊಂದು ಎಪಿಸೋಡ್ ಕೂಡ ನೀವು ಕಿರಿಕಿರಿ ಮಸ್ಕರಿ ಟೈಪ್ ಹೊಡೆದ್ರೆ ಸಾಕು, ಪ್ರತಿಯೊಂದು ಎಪಿಸೋಡ್ ನಿಮಗೆ ಸಿಗುತ್ತೆ. ಆ್ಯಂಡ್ ಕೆಲವರು ಕೇಳ್ತಾರೆ ನಾವು ಕೊಟ್ಟಿರುವಂಥ ನಂಬರ್ಗೆ ಯಾವಾಗ ಪ್ರ್ಯಾಂಕ್ ಮಾಡ್ತೀರಾ ಅಂತ. ನಾವು 100% ಪ್ರ್ಯಾಂಕ್ ಮಾಡ್ತೇವೆ. ಸೊ ಅದು ಕೆಲವೊಂದು ನಂಬರ್ಗಳು ಕೆಲವೊಮ್ಮೆ ಸ್ವಿಚ್ ಆಫ್ ಇರುತ್ತೆ, ಕೆಲವೊಮ್ಮೆ ನಾಟ್ ರೀಚಬಲ್ ಇರುತ್ತೆ, ಕೆಲವೊಮ್ಮೆ ನಾಟ್ ಆನ್ಸರಬಲ್ ಇರುತ್ತೆ. ಸೊ ಇಂಥದ್ದೆಲ್ಲ ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ನಾವು 100% ನೀವು ಕೊಟ್ಟಿರುವಂಥ ನಂಬರ್ಗೆ ನಾವು ಟ್ರೈ ಮಾಡ್ತೇವೆ. ಆ್ಯಂಡ್ ಕಾಯ್ತಾ ಇರಿ ಯಾವ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಎಪಿಸೋಡನ್ನು ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ನೀವು ಕಳಿಸಿರುವಂಥ ನಂಬರ್ ಆ ಕೆಲವೊಂದು ಎಪಿಸೋಡಲ್ಲಿ ಇರ್ಬೋದು. ಓಕೆ, ಸೊ ನೋಡ್ತಾ ಇರಿ ಕಿರಿಕಿರಿ ಮಸ್ಕಿರಿ. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.